ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವಿನಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಬಂಟ್ವಾಳ ಪುರಸಭೆ ಬುಧವಾರ ಒಣಕಸವನ್ನ ವಿಲೇವಾರಿ ಮಾಡಿರುವ ಪ್ರಕರಣ ರಾಜ್ಯ ವಿಧಾನಸಭೆಯಲ್ಲೂ ಇಂದು ಪ್ರತಿಧ್ವನಿಸಿತು. ಬಂಟ್ವಾಳ ಪುರಸಭೆಯ ಕಸ ವಿಲೇವಾರಿ ಮಾಡಲು ಕಂಚಿನಡ್ಕ ಪದವಿನಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ಇದ್ದರೂ ಸ್ಥಳೀಯರ ವಿರೋಧದಿಂದಾಗಿ 10 ವರ್ಷಗಳಿಂದ ಒಮ್ಮೆಯೂ ಕಸ ಸಾಗಿಸಲು ಸಾಧ್ಯವಾಗುತ್ತಿರಲಿಲ್ಲ. ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಸಜಿಪನಾಡು ಗ್ರಾಮ ಸಭೆಯಲ್ಲಿ ವಿಧಾನ ಪರಿಷತ್ ಸದನ ಸಮಿತಿಯಲ್ಲಿ ಸಚಿವರ ಸಮ್ಮುಖದಲ್ಲಿ ಈ ವಿಚಾರ ಚರ್ಚೆಗೆ ಬಂದರೂ ಕೂಡ ಪರಿಹಾರ ಸಿಕ್ಕಿರಲಿಲ್ಲ. ಕೆಲ ದಿನಗಳ ಹಿಂದೆ ಪುರಸಭೆಯ ಒಣಕಸವನ್ನ ಮಾತ್ರ ಲಾರಿಯಲ್ಲಿ ಕಂಚಿನಡ್ಕ ಪದವಿಗೆ ಸಾಗಿಸಿದಾಗ ಸ್ಥಳೀಯರು ಅಡ್ಡಿಪಡಿಸಿ ಪೌರ ಕಾರ್ಮಿಕರಿಗೆ ಜೀವ ಬೆದರಿಕೆ ಒಡ್ಡಿ ವಾಪಸ್ ಕಳಿಸಿದ ಘಟನೆಯೂ ನಡೆದಿದೆ. ನಿನ್ನೆ ಮಂಗಳೂರು ಸಹಾಯಕ ಆಯುಕ್ತ ಮದನ್ ಮೋಹನ್ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡುವ ಉದ್ದೇಶದಿಂದ ಪೊಲೀಸರ ಸಹಕಾರ ಪಡೆದು ಮಾರ್ಚ್ 15ರಿಂದಲೇ ಕಂಚಿನಡ್ಕ ಪದವಿನಲ್ಲಿ ಕಸ ವಿಲೇವಾರಿ ಮಾಡುವಂತೆ ಆದೇಶವನ್ನ ನೀಡಿದ್ರು. ಅದರಂತೆ ಬುಧವಾರ ಸಂಜೆ ಪೊಲೀಸ್ ಬೆಂಗಾವಲಿನಲ್ಲಿ 1 ಲಾರಿ ಕಸವನ್ನ ಕಂಚಿನಡ್ಕ ಪದವಿಗೆ ಸಾಗಿಸಲಾಗಿದೆ. ಕೆಲವೊಂದು ಬಾರಿ ಈ ಒಣಕಸದ ವಿಚಾರದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೆದಿದೆ. ಈ ವೇಳೆ ಇಂದು ವಿಧಾನಸಭೆಯ ಕಲಾಪದಲ್ಲಿ ಪ್ರಸ್ತಾವಿಸಿದ ಶಾಸಕ ಯುಟಿ ಖಾದರ್ ಅವರು ಸ್ಥಳೀಯ ಪಂಚಾಯತ್ ಮತ್ತು ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮತ್ತು ಗ್ರಾಮಸ್ಥರ ಬೇಡಿಕೆಯನ್ನು ಈಡೇರಿಸದೆ ಬಂಟ್ವಾಳ ಪುರಸಭೆ ಏಕಾಏಕಿಯಾಗಿ ಕಂಚಿನಡ್ಕ ಪದವಿನಲ್ಲಿ ತ್ಯಾಜ್ಯ ವಿಲೆ ಮಾಡಿದೆ. ಈ ರೀತಿ ದಬ್ಬಾಳಿಕೆಯಿಂದ ಕಸ ವಿಲೇವಾರಿ ನಡೆಯುವುದು ಸರಿಯಲ್ಲ. ಹಾಗಾಗಿ ತಕ್ಷಣ ಅಲ್ಲಿ ಕಸ ವಿಲೇವಾರಿಯನ್ನು ಸ್ಥಗಿತಗೊಳಿಸಬೇಕು ಎಂದು ಶಾಸಕ ಯುಟಿ ಖಾದರ್ ಸರ್ಕಾರವನ್ನ ಆಗ್ರಹಿಸಿದರು. ಈ ರೀತಿಯ ಕಸ ವಿಲೇವಾರಿಗೆ ಯಾರಿಗೂ ಲೋಕಲ್ ಬೆಂಬಲ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ಇವತ್ತು ನನ್ನ ಕಳಕಳಿ ವಿನಂತಿ ಅಂತ ಹೇಳಿದರೆ ಅಲ್ಲಿಗೆ ಹಾಕುವಂಥ ಕಸವನ್ನು ತಕ್ಷಣ ಅದನ್ನು ನಿಲ್ಲಿಸಲಿಕ್ಕೆ ಒಂದು ಆದೇಶ ಮಾಡಬೇಕು. ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಮಟ್ಟದ ಒಂದು ವಿಶ್ವಾಸಕ್ಕೆ ತಗೊಂಡು ಅವರ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತದನಂತರ ಮುಂದುವರೆದ ವಿಚಾರ ಇವತ್ತು ಆಗಬೇಕಾಗ್ತದೆ. ಇವರ ಮಾತಿಗೆ ಕೂಡಲೇ ಪ್ರತಿಕ್ರಿಯಿಸಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಅವರು 2007-8ರಲ್ಲಿ ಅಲ್ಲಿ ವೈಜ್ಞಾನಿಕ ರೀತಿಯ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಿಸಲಾಗಿದೆ. ಆದರೆ ಸುಮಾರು 12 ವರ್ಷದಿಂದ ಕೆಲವೊಂದು ಗೊಂದಲದ ಕಾರಣದಿಂದ ತ್ಯಾಜ್ಯ ವಿಲೇವಾರಿಗೆ ಸಾಧ್ಯವಾಗಿಲ್ಲ. ಸದನ ಸಮಿತಿ ಪರಿಸರ ಇಲಾಖೆಯ ಅನುಮತಿ ದೊರೆತ ಹಿನ್ನೆಲೆ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶವನ್ನ ಪಾಲಿಸುವ ಉದ್ದೇಶದಿಂದ ಒಣಕಸವನ್ನು ವಿಲೇವಾರಿ ಮಾಡಲಾಗುತ್ತಿದೆ ಎಂದರು. ಈ ಘಟಕವನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸುವ ದಿಸೆಯಲ್ಲಿ ಶಾಸಕ ಖಾದರ್ ಮತ್ತು ತಾನು ಕುಳಿತು ಮಾತುಕತೆ ನಡೆಸುತ್ತೇವೆ. ಆದರೆ ಶಾಸಕ ಖಾದರ್ ಹೇಳಿದಂತೆ ಕಸ ವಿಲೇವಾರಿ ಸ್ಥಗಿತಗೊಳಿಸುವುದು ಸಾಧ್ಯವಿಲ್ಲ ಎಂದು ಶಾಸಕ ರಾಜೇಶ್ ನಾಯ್ಕ್ ಅವರು ಖಾದರ್ ಅವರ ಮರು ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನ ನೀಡಿದರು. ಆದರೆ ಈ ಪುರಸಭೆಯಲ್ಲಿ ಬಹಳಷ್ಟು ತ್ಯಾಜ್ಯ ಆದ್ದರಿಂದ ಬಹಳಷ್ಟು ಗೊಂದಲದಲ್ಲಿ ಸುಮಾರು 10-12 ವರ್ಷದಿಂದ ಇದು ನಡೀತಾ ಇದೆ. ಈಗ ಅದರಲ್ಲಿ ಸದನ ಸಮಿತಿ ಕೂಡ ಮಾಡಿದೆ. ಬಹಳಷ್ಟು ಜನರ ಅಬ್ಜೆಕ್ಷನ್ ಇದರಿಂದ ಸದನ ಸಮಿತಿ ಮಾಡಿ ಸದನ ಸಮಿತಿ ಅಪ್ರೂವಲ್ ಕೊಟ್ಟಿದೆ, ಪರಿಸರ ಇಲಾಖೆ ಅಪ್ರೂವಲ್ ಕೊಟ್ಟಿದೆ. ಈಗ ಪುರಸಭೆ ಕಸ ಹಾಕ್ಲಿಕ್ಕೆ ಬೇರೆ ಜಾಗ ಇಲ್ಲ. ಅದರಿಂದ ಬಹಳಷ್ಟು ಜನರನ್ನು ಸಮಾಧಾನ ಮಾಡಿದೆ. ನಾನು ಮತ್ತು ಸನ್ಮಾನ್ಯ ಖಾದರ್ ಅವರು ಕೂತು ಬೇಕಾದ್ರೆ ಮಾತಾಡಬಹುದು, ಇನ್ನು ಏನು ಡೆವಲಪ್ ಮಾಡಬಹುದು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.